ಇತ್ತೀಚೆಗೆ ಉಡುಪಿಗೆ ಭೇಟಿ ನೀಡಿದಂತಹ ಗೋವಾ ಮುಖ್ಯಮಂತ್ರಿ ಸಾವಂತ್ ಕೃಷ್ಣಮಠಕ್ಕೆ ಭೇಟಿ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಮಠಕ್ಕೂ ಭೇಟಿ ಕೊಟ್ಟಿದ್ದಾರೆ. ಇದಕ್ಕೂ ಮುನ್ನ ಗೋವಾ ಸಿಎಂ ಮಾಂಸಾಹಾರವನ್ನು ಸೇವನೆ ಮಾಡಿದ್ದರು. ಪರ್ಯಾಯ ಕೃಷ್ಣಾಪುರ ಸ್ವಾಮೀಜಿಯನ್ನು ಭೇಟಿಯಾಗಿ ಪ್ರಸಾದ ಕೂಡ ಸ್ವೀಕರಿಸಿದ್ದಾರೆ. ಮಾಂಸಾಹಾರ ಸೇವನೆ ಮಾಡಿ ಕೃಷ್ಣಮಠಕ್ಕೆ ಹೋಗಬಹುದೇ ಎನ್ನುವ ಪ್ರಶ್ನೆಯನ್ನು ಉಡುಪಿ ಜಿಲ್ಲಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕೇಳಿದ್ದಾರೆ. ಈ ವಿಚಾರ ಬಹಳಷ್ಟು ಚರ್ಚೆಗೂ ಕಾರಣವಾಗಿದೆ. ಯಾಕೆಂದರೆ ಈ ಹಿಂದೆ ಸಿದ್ದರಾಮಯ್ಯವರು ಮಾಂಸಾಹಾರ ಸೇವಿಸಿ ಧರ್ಮಸ್ಥಳ ಕ್ಷೇತ್ರಕ್ಕೆ ಹೋಗಿದ್ದರು ಎನ್ನುವಂತಹ ಒಂದಷ್ಟು ಚರ್ಚಾ ವಿಚಾರಗಳನ್ನು ಮತ್ತೆ ಮುನ್ನೆಲೆಗೆ ತಂದುಕೊಂಡು ಈ ಒಂದು ಪ್ರಶ್ನೆಯನ್ನು ಮಾಡಿದ್ದಾರೆ. ರಾಜ್ಯ ಬಿಜೆಪಿ, ಜಿಲ್ಲೆ ಬಿಜೆಪಿ ನಾಯಕರುಗಳು ಸ್ಪಷ್ಟನೆ ಕೊಡಬೇಕು. ನಿಮಗೊಂದು ನ್ಯಾಯ, ನಮಗೊಂದು ನ್ಯಾಯವೇ. ಊರಿಗೆ ಬುದ್ಧಿ ಹೇಳುವ ಮೊದಲು ನೀವು ಅದನ್ನು ಪಾಲಿಸಿ. ಅನಾಚಾರ, ಅತ್ಯಾಚಾರ, ಭ್ರಷ್ಟಾಚಾರದಲ್ಲಿ ಮುಳುಗಿದವರು ಕಾಂಗ್ರೆಸ್ಸಿಗೆ ಬುದ್ಧಿ ಹೇಳುವ ಅಗತ್ಯ ಇಲ್ಲ. ಬೇರೆಯವರಿಗೆ ಕೈ ತೋರಿಸುವ ಮೊದಲು ನೀವು ಸರಿ ಮಾಡಿಕೊಳ್ಳಿ. ಉಡುಪಿ ಕೃಷ್ಣಮಠಕ್ಕೆ ಅಪಚಾರವಾಗಿದೆ. ಯಾವುದೇ ಬಿಜೆಪಿ ನಾಯಕರು ಇದಕ್ಕೆ ಪ್ರತಿಕ್ರಿಯೆ ನೀಡುತ್ತಿಲ್ಲ ಎಂದು ಉಡುಪಿ ಜಿಲ್ಲಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಕಾಂಚನ್ ಪ್ರಶ್ನೆ ಮಾಡಿದ್ದಾರೆ. ಇದರ ಬಗ್ಗೆ ಒಂದಷ್ಟು ಸ್ಪಷ್ಟನೆಗಳು ಕೂಡ ಬಿಜೆಪಿಯಿಂದ ದೊರೆತಿದೆ. ಏನಂದರೆ ಅದಕ್ಕೆ ಏನಾದರೂ ಪ್ರೂಫ್ ಇದ್ದರೆ ಕೊಡಿ ಅನ್ನುವ ಮಾತನ್ನು ಕೂಡ ಬಿಜೆಪಿ ನಾಯಕರು ಹೇಳಿದ್ದಾರೆ. ಒಟ್ಟಾರೆಯಾಗಿ ಕೃಷ್ಣಮಠಕ್ಕೆ ಸಾವಂತ್ ಭೇಟಿ ನೀಡಿರುವ ವಿಚಾರವಾಗಿ ಮಾಂಸಾಹಾರ ಸೇವಿಸಿ ಮಠಕ್ಕೆ ಹೋಗಿದ್ರು ಅನ್ನುವ ವಿಚಾರವನ್ನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹೇಳಿದ್ದಾರೆ. ಇದು ಸರಿನಾ, ಅಥವಾ ಈ ರೀತಿಯಾಗಿ ಕೃಷ್ಣಮಠಕ್ಕೆ ಹೋಗಿರೋದು ಸರಿನಾ? ನಿಮಗೊಂದು ನ್ಯಾಯ, ನಮಗೊಂದು ನ್ಯಾಯ ಅನ್ನುವ ಪ್ರಶ್ನೆಯನ್ನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಕಾಂಚನ್ ಎತ್ತಿದ್ದಾರೆ. ಇವತ್ತು ಇನ್ನೊಬ್ಬರಿಗೆ ಬುದ್ಧಿ ಹೇಳುವ ಮುಂಚೆ ತಾವು ಬುದ್ಧಿ ಇವತ್ತು ಗೋವಾದ ಮುಖ್ಯಮಂತ್ರಿಗಳು ಕೃಷ್ಣಮಠಕ್ಕೆ ಭೇಟಿ ಕೊಡುವ ಸಂದರ್ಭದಲ್ಲಿ ಭೇಟಿ ಕೊಡುವ ಮುಂಚೆ ಪ್ರವಾಸಿ ತಂಗುದಾಣದಲ್ಲಿ ಬಂದು ಒಳ್ಳೆಯ ಭರ್ಜರಿ ಊಟಗಳನ್ನು, ಮಾಂಸಾಹಾರಿ ಊಟಗಳನ್ನು ಮಾಡಿ ಇವತ್ತು ದೇವಸ್ಥಾನಕ್ಕೆ ತೆರಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅವರು ಈಗಿನ ಪರ್ಯಾಯ ಸ್ವಾಮೀಜಿಯವರ ಹತ್ರ ಪ್ರಸಾದ ಕೂಡ ತಗೊಂಡಿದ್ದಾರೆ. ಇದರ ಬಗ್ಗೆ ಬಿಜೆಪಿಗರು ಸಮಾಜಕ್ಕೆ ಏನು ಸಂದೇಶ ಕೊಡ್ತಾರೆ? ಇವತ್ತು ಸಿದ್ದರಾಮಯ್ಯ ಎಲ್ಲಿಯಾದರೂ ನಾನ್ ವೆಜ್ ತಿನ್ಕೊಂಡು ದೇವಸ್ಥಾನಕ್ಕೆ ನಾನ್ ವೆಜ್ ತಿನ್ಕೊಂಡು ದೇವಸ್ಥಾನಕ್ಕೆ ಹೋದರೆ ಅದು ದೊಡ್ಡ ತಪ್ಪು. ಇವತ್ತು ಗೋವಾದ ಮುಖ್ಯಮಂತ್ರಿ ಹೋದು ಇದು ಎಷ್ಟು ಸರಿ? ಇದರ ಬಗ್ಗೆ ಇವರು ಜನತೆಗೆ ಕರೆಕ್ಟಾದ ಮಾಹಿತಿ ಕೊಡಬೇಕು. ಮತ್ತು ಯಾವಾಗಲೂ ಇವ್ರದ್ದು ಬದೇ ಹೇಳುವುದು ಸಿದ್ದರಾಮಯ್ಯ ದೇವಸ್ಥಾನಕ್ಕೆ ನಾನ್ ವೆಜ್ ತಿನ್ಕೊಂಡು ಹೋದರು, ಇದು ತಪ್ಪು, ಇವರು ಕಾಂಗ್ರೆಸ್ಗರು ಹಿಂದೂ ವಿರೋಧಿಗಳು ಅಂತ ಹೇಳಿಕೊಂಡು ಬಂದಂಥ ಬಿಜೆಪಿಗರು ಅವ್ರು ಏನು ಮಾಡಿದ್ದಾರೆ? ನಾನು ಈ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸುವುದು, ಶುರಿಗೆ ನೀವು ಸರಿಯಾಗಿ ಇರಿ, ಮತ್ತೆ ಇನ್ನೊಬ್ಬರಿಗೆ ಕೈ ತೋರಿಸುವಂಥ ಕೆಲಸ ಮಾಡಿ. ಪ್ರಾಯಶಃ ನೀವು ಮಾಡುವಂಥ ಹಲ್ಕಾ ಕೆಲಸ ಇನ್ನೊಬ್ಬರಿಗೆ ಕೈ ತೋರಿಸುವಂಥ ಕೆಲಸ ಮಾಡಿದಿರಿ. ಹಾಗಾಗಿ ಶುರಿಗೆ ಇದಕ್ಕೆ ನೀವು ಏನು ಮಾಡಿದಿರಿ, IBಯಲ್ಲಿ ಏನು ತಿಂದಿದ್ದೀರಿ ಎಂದು ಸಮಾಜಕ್ಕೆ ತಿಳಿಸಿ ಮತ್ತೆ ಬೇರೆಯವರಿಗೆ ಬುದ್ಧಿ ಹೇಳುವಂಥ ಕೆಲಸ ಮಾಡಬೇಕು. ಪ್ರಾಯಶಃ ಕಾಂಗ್ರೆಸ್ಸಿಗರು ಹಿಂದೂ ಧರ್ಮಕ್ಕೆ ಅಥವಾ ಹಿಂದೂ ದೇವಾಲಯಕ್ಕೆ ಅಥವಾ ಈ ಸಮಾಜಕ್ಕೆ ಮಾಡಿದಂಥ ಕೆಲಸ ಇವರು ಇನ್ನೂ ಕನಮನಸ್ಸಲ್ಲಿ ಎಣಿಸಲಿಕ್ಕಿಲ್ಲ. ಅಷ್ಟು ಒಳ್ಳೆಯ ರೀತಿಯ ಎಲ್ಲರೂ ಸಮಾನ ಎಂಬ ರೀತಿಯಲ್ಲಿ ಕಾಂಗ್ರೆಸ್ಸವರು ಅವಕಾಶ ಮಾಡಿಕೊಟ್ಟಿದ್ದಾರೆ, ಶಾಸಕರಿದ್ದರು. ಹಾಗಾಗಿ ಇವತ್ತು ಇನ್ನೊಬ್ಬರಿಗೆ ಬುದ್ಧಿ ಹೇಳುವ ಮುಂಚೆ ತಾವು ಬುದ್ಧಿ ಚೆನ್ನಾಗಿ ಕಲಿಸ್ಕೊಂಡು ಇನ್ನೊಬ್ಬರಿಗೆ ಹೇಳಿ. ಇವತ್ತು ಉಡುಪಿಯ ಶಾಸಕರು ಇವತ್ತು ಜೊತೆಯಲ್ಲಿದ್ದರು. ಅವರೊಬ್ಬರು ಬ್ರಾಹ್ಮಣ ಸಮುದಾಯದಿಂದ ಮೇಲೆ ಬಂದವರು, ಸಮುದಾಯದವರು. ಹಾಗಾಗಿ ಅವ್ರು ಹೇಳ್ಬೋದಿತ್ತು, ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ಲಿಕ್ಕಿದೆ, ನಾವು ಯಾವುದೇ ಮಾಂಸಾಹಾರಿಯನ್ನು ತಿನ್ನಬಾರ್ದು ಅಂತ ಹೇಳ್ಬೋದು. ಇವತ್ತು ಅವರೇ ಗೋವಾದ ಮುಖ್ಯಮಂತ್ರಿಗೆ ಪ್ರೋತ್ಸಾಹ ನೀಡುವಂಥ ಕೆಲಸ ಮಾಡಿದ್ದಾರೆ. ಹಾಗಾಗಿ ಇನ್ನು ಮುಂದೆ ಯಾವುದೇ ನೈತಿಕತೆ ಇಲ್ಲ ಬೇರೆಯವರಿಗೆ